ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋಟ್ಸ್. ಎನಿವೇಸ್ ವೀಕ್ಷಕರೇ, ಒಂದ್ಸಗೆ ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ BK ಪ್ರಭಾ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ನಾನು ಕೂಡ ಸೂಪರ್ ಆಗಿದ್ದೀನಿ ಮೇಡಮ್. ಅಂಡ್ ಹೇಳಿ, ಮಾತಾಡ್ತಾ ನಾವು ಅಡಿಗೆ ಮಾಡ್ತಾ ಮಾತಾಡೋಣ, ಓಕೆನಾ? ಅಂಡ್ ಏನ್ ಸ್ಪೆಷಲ್ ಮಾಡ್ಕೊಡ್ತಿದ್ದೀರಾ ಇವತ್ತು? ನಾನಿವತ್ತು ಮ್ಯಾಂಗೋ ಬರ್ಫಿ ಅಂತ. ಮ್ಯಾಂಗೋ ಬರ್ಫಿ, ಓಕೆ. ಇವಾಗ ಮಾವಿನಕಾಯಿ ಸೀಸನ್ ಬೇರೆ ಅಲ್ವಾ, ಖುಷಿ ಆಗುತ್ತೆ. ಸೊ ಅಡಿಗೆನ ಶುರು ಮಾಡೋದಾ? ಓಕೆ, ಮೊದಲಿಗೆ ಏನ್ ಮಾಡೋಣ, ಹೆಂಗ್ ಶುರು ಮಾಡೋದು? ಮೊದಲಿಗೆ ಈಗ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೇವೆ. ಈ ಡ್ರೈ ಫ್ರೂಟ್ಸ್ ಅನ್ನ ಫಸ್ಟ್ ನಾವು ಹುರ್ಕೊಳ್ಬೇಕಾ? ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಸ್ಟವ್ ಆನ್ ಮಾಡ್ತೀನಿ. ಓಕೆ, ಸ್ವಲ್ಪ ತುಪ್ಪವನ್ನು ಸ್ವಲ್ಪ ಹಾಕಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ನಾವು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ. ಓಕೆ, ಸೊ ಕ್ಯಾಶ್ಯೂನ ಹಾಕ್ಬಿಟ್ಟು ತುಪ್ಪದಲ್ಲಿ ಹುರಿತಾ ಇದೀವಿ ನಾವು. ಓಕೆ, ಸೊ ಇವಾಗ ನಮ್ಗೆ ಇಷ್ಟವಾಗಿರುವಂತಹ ಹಣ್ಣುಗಳ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ? ಸೊ ಹಾಗಾಗಿ ಅದರಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿರೋದನ್ನ ತಯಾರಿಸಬಹುದು. ಹೌದೌದು, ಅದು ಡೈರೆಕ್ಟ್ ಟೇಸ್ಟ್ ಬೇರೆ, ಮತ್ತೆ ಈ ತರ ನಾವು ಏನಾದ್ರೂ ಚೇಂಜ್ ಮಾಡಿದ್ರೆ ಅದರ ಫ್ಲೇವರ್ ಅದರದೆಲ್ಲ ಚೇಂಜ್ ಬರ್ತದೆ. ಖಂಡಿತ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳೋದು. ಇದಕ್ಕೆ ಮೆಜರ್ಮೆಂಟ್ ಅಂದ್ರೆ 2 ಹಾಲನ್ನ ಹಾಕಿದ್ರೆ, ಅಂದ್ರೆ ಇದು ಇವಾಗ ಹಾಲು? ಇದು ಹಾಲು. ಓಕೆ, 2 ಕಪ್, 2 ಗ್ಲಾಸ್ ಹಾಲು. ಓಕೆ, ಇದಕ್ಕೆ 1 ಗ್ಲಾಸ್ ನಾವು ರವೆಯನ್ನ ಹಾಕೊಳ್ಬೇಕು. ಓಕೆ, ಸೊ ಮೆಜರ್ಮೆಂಟ್ ತಗೊಳ್ಳೋದಕ್ಕೋಸ್ಕರ 2 ಗ್ಲಾಸ್ ಹಾಲಿಗೆ 1 ಗ್ಲಾಸ್ ರವೆಯನ್ನ ಹಾಕಿ. ಈ ರವೆಯನ್ನ ಫಸ್ಟ್ ಸ್ವಲ್ಪ ಹುರ್ಕೊಂಡು ಅಥವಾ ಫ್ರೈ ಅಂತೇವಲ್ಲ ಆ ತರ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಗಂಟು ಆಗ್ತದಲ್ವಾ, ಅದಕ್ಕೆ ಫಸ್ಟ್ ಸ್ವಲ್ಪ ಹುರಿದಿಟ್ಟಿರೋದೇ ಇದು. ಹೌದು. ಸೊ ಬರ್ಫಿಯಲ್ಲಿ ವೆರೈಟೀಸ್ ತುಂಬಾ ಇದೆ. ಅದರಲ್ಲಿ ಸ್ಪೆಷಲ್ ಇವಾಗ ಮ್ಯಾಂಗೋ ಬರ್ಫಿ. ಯಸ್, ಸೀಸನ್ ಗೆ ತಕ್ಕಂತೆ ಮ್ಯಾಂಗೋ ಬರ್ಫಿ. ಹೌದು, ಕೊಬ್ಬರಿ ಬರ್ಫಿ ಮಾಡ್ತಾರೆ, ರವೆ ಬರ್ಫಿ ಮಾಡ್ತಾರೆ. ಆಮೇಲೆ ಖರ್ಜೂರ ಬರ್ಫಿ ಮಾಡ್ತಾರೆ. ಅದರಲ್ಲಿ ಇದೊಂದು ಚೇಂಜ್ ಫ್ಲೇವರ್ ಬರ್ತದೆ. ಸ್ವಲ್ಪ ಬೆಂದ ಹಾಗೆ ರವೆ ಹಾಲಿನಲ್ಲಿ ಅದು ಬೇಯಬೇಕು. ಓಕೆ, ಸೊ ಇವಾಗ ಹಲಸಿನ ಹಣ್ಣು ಕೂಡ ಸೀಸನ್, ಸೊ ಅದರಲ್ಲೂ ಬರ್ಫಿ ಮಾಡಬಹುದು ಅನ್ಸುತ್ತಲ್ವಾ?
ಹಾಗೆ ವಿಶೇಷವಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇದೇನೇ ಮಾಡಿದ್ರು ಕೂಡ ನಾವು ಪ್ರಸಾದ ರೂಪದಲ್ಲಿ ಮಾಡೋದು. ಮನೆಯಲ್ಲಿ ನಾವು ಹಾಗೆ ತಿನ್ಲಿಕ್ಕೆ ಟೇಸ್ಟ್ಗೋಸ್ಕರ ಅಂತ ಮಾಡ್ತೇವಲ್ವಾ, ಆದ್ರೆ ಇಲ್ಲಿ ನಾವು ಪ್ರತಿಯೊಂದನ್ನು ಕೂಡ ನಾವು ಪರಮಾತ್ಮನಿಗೋಸ್ಕರ ಅಂತ ಆ ಪರಮಾತ್ಮನ ನೆನಪಿನಲ್ಲಿ ಮಾಡೋದ್ರಿಂದ, ಗಾಡ್ ಅಂತ ಹೇಳ್ತೇವೆ, ಗಾಡ್ ಫಾದರ್ ಅಂತ ಹೇಳ್ತೇವೆ, ಅವರ ನೆನಪಿನಲ್ಲಿ ಮಾಡೋದ್ರಿಂದ ಅದರಲ್ಲಿ ನಮಗೆ ಶಕ್ತಿ ತುಂಬುತ್ತದೆ, ಆಮೇಲೆ ಟೇಸ್ಟಿ ಆಗಿರ್ತದೆ. ಪ್ರತಿಯೊಬ್ಬರು ಕೂಡ ಈಶ್ವರ ವಿಶ್ವವಿದ್ಯಾಲಯ ಅಂದರೆ ಈಶ್ವರನ ನೆನಪಿನಲ್ಲಿ ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮದೇ ಆದಂತಹ ಇಷ್ಟ ದೇವರಂತ ಇರ್ಬೋದು, ಅಥವಾ ನಾವು ಪರಮಾತ್ಮ ಅಂದರೆ ಎಲ್ಲರಿಗೂ ಒಬ್ಬನೇ ತಂದೆ ಅಲ್ವಾ, ಖಂಡಿತ ಹೌದು, ಒಬ್ಬನೇ ತಂದೆ. ಅವನನ್ನ ನೆನಪು ಮಾಡ್ತಾ ಮಾಡಿದಾಗ ಅದು ಅವನಿಗೆ ಫಸ್ಟ್ ಏನಾಗ್ತದೆ, ಅದು ಸ್ವೀಕಾರ ಮಾಡೋದು ಅಂತ. ಓಕೆ, ಖಂಡಿತ. ಸೊ 1 ಕಪ್ ಸಕ್ಕರೆ ಹಾಕೋದು. ಅದು ಸ್ವೀಟ್ ಎಷ್ಟು ಬೇಕು ಹಾಗೆ ಆಡ್ ಮಾಡ್ಕೊಳ್ಳೋದು, ಅಥವಾ ಇಷ್ಟು 1 ಕಪ್ ಬೇಕೇನಾ? ಅಷ್ಟಕ್ಕೆ ಅದು ಸ್ವೀಟ್ ಆಗುತ್ತೆ ಅದು. ಓಕೆ, ಅಂದ್ರೆ ಜಾಸ್ತಿ ಏನಾದರೂ ಬೇಕಂದ್ರೂ ಕೂಡ ಆಡ್ ಮಾಡ್ಕೊಳ್ಬಹುದು. ಸ್ವೀಟ್ ತಿನ್ನೋದು ಸ್ವಲ್ಪ ಟೇಸ್ಟ್ ಕೆಲವರಿಗೆ ಬೇಕಲ್ವಾ ಅಂತವ್ರು ಹಾಕೊಳ್ಬಹುದು. ಅದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಎಲ್ಲರೂ ಈಶ್ವರನ ನೆನಪಿನಲ್ಲೇ ಇದನ್ನ ಮಾಡೋದು. ಅದು ಯಾವಾಗ ಅವರಿಗೆ ನಾವು ನೈವೇದ್ಯ ಅಂತ ಮಾಡ್ತೀವಿ, ನಂತರ ಅದೇನಾಗ್ತದೆ, ಪ್ರಸಾದದ ರೂಪ ಪರಿವರ್ತನೆ ಆಗ್ತದೆ, ಅದು ಪ್ರಸಾದವಾಗ್ತದೆ, ಅರ್ಥಾತ್ ಅದರಿಂದ ಶಕ್ತಿ ಸಿಗ್ತದೆ ಅಂತ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಏನೇ ಮಾಡುವಾಗ್ಲೂ ಕೂಡ ಮೊದಲು ಪರಮಾತ್ಮನ ನೆನಪಿನಲ್ಲಿ ಮಾಡೋದ್ರಿಂದ ನಮಗೆ ಶಕ್ತಿ. ಅದರಲ್ಲಿ ನಮ್ಗೇನೋ ಶಕ್ತಿ ಐಟಮ್ಸ್ ಇದರಲ್ಲಿ ಇರಬಹುದು, ಬಲ್ಲ ಮೊದಲು ನಮಗೆ ಬೇಕಾಗಿರೋದು ಪರಮಾತ್ಮನ ಒಂದು ಶಕ್ತಿ ಬೇಕಲ್ವಾ. ಇದರಲ್ಲಿ ಇರಬಹುದು, ಫ್ರೂಟ್ಸ್ ಅಲ್ಲಿ, ಎಲ್ಲಾ ಫ್ರೂಟ್ಸ್ ಅಲ್ಲೂ ಎನರ್ಜಿ ಇದೆ, ಶಕ್ತಿ ಕೊಡ್ತದೆ. ಅದರ ಮೇನ್ ಬೇಕಾಗಿರೋದು ಎಲ್ಲರಿಗೂ ಭಗವಂತನ ಶಕ್ತಿ. ಅವನನ್ನ ನಾವು ನೆನಪು ಮಾಡಿದಾಗ ಅದು ಅವರು ಮೊದಲು ಸ್ವೀಕಾರ ಮಾಡ್ತಾರೆ ಅಂತ. ಇಲ್ಲಿನೂ ಕೂಡ ನಿಮಗೆ ನಾವು ಪರಮಾತ್ಮನ ಸಂದೇಶವನ್ನ ಕೊಡ್ಲಿಕ್ಕೆ ಇದೊಂದು ಅಮೂಲ್ಯ ಅವಕಾಶವನ್ನ ತಾವು ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ತುಂಬ ಹೃದಯದ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ತಮ್ಮಲ್ಲಿ ತುಂಬಾ ಧನ್ಯವಾದಗಳನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ಮನ್ನ ಇಲ್ಲಿ ಕಟ್ಸ್ಬಿಟ್ಟು ಇವಾಗ ನೀವು ಕೇಳ್ತಾ ಇರುವಂತಹ ಮಾತುಗಳು ನಮ್ಮ ಪುಣ್ಯ ಅಂತ ಹೇಳ್ಬೋದು ನಾವು. ಹೌದೌದು, ನಮಗೆ ಈ ಅವಕಾಶ ಸಿಕ್ಕ ತುಂಬಾ ನನಗೆ ಖುಷಿ ಆಯ್ತು. ಒಂದೆರಡು ಮಾತು ನಮ್ಮ ಸಹೋದರ ಆತ್ಮಗಳಿಗೆಲ್ಲ ಹೇಳಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಯ್ತಲ್ಲ. ಆ ಮೂಲಕ ಈ ಪ್ರಸಾದವನ್ನು ಕೂಡ ಎಲ್ಲರೂ ಭಗವಂತನ ನೆನಪಿನಲ್ಲಿ ಮಾಡುವಂತಹ ಅಥವಾ ತಿಳಿಸಿಕೊಡುವಂತಹ ಭಾಗ್ಯ ಸಿಕ್ತು ಅಂತ ನಮಗೆ ತುಂಬಾ ಖುಷಿಯಾಗಿದೆ. ಸೊ ಅದರ ನಡುವೆ ಮ್ಯಾಂಗೋ ಜ್ಯೂಸ್ ಹೌದು, ಇದು ಸ್ವಯಂ ಭಗವಂತ ಪರಮಾತ್ಮನ ನೆನಪಿನಲ್ಲಿ ಅವನು ಫಸ್ಟ್ ಸ್ವೀಕಾರ ಮಾಡಿದ ನಂತರ ತಮ್ಮೆಲ್ಲರಿಗೂ ಕೂಡ ಇದೇನಾಗ್ತದೆ, ಸಿಗ್ತದೆ ಈ ಪ್ರಸಾದ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬಹುದು. ಆಮೇಲೆ ಹುರಿದುಕೊಂಡಂತಹ ಡ್ರೈ ಫ್ರೂಟ್ಸ್ ಹಾಕೋದು. ಓಕೆ, ಅದಕ್ಕೆ ಆಡ್ ಮಾಡೋದಲ್ವಾ? ಹೌದು. ಓಕೆ, ಆಮೇಲೆ ಇದಕ್ಕೆ ಟೇಸ್ಟ್ಗೋಸ್ಕರ ಸ್ವಲ್ಪ ಈ ಒಂದು ಇದು ಏಲಕ್ಕಿ ಪೌಡರ್ ಅಂತ, ಏಲಕ್ಕಿ ಪೌಡರ್ ಸ್ವಲ್ಪ ಹಾಕ್ಬೋದು. ಇದು ಎಷ್ಟು ಹದದಲ್ಲಿ ಇರಬೇಕು, ಎಷ್ಟು ಹದ ಬರಬೇಕು? ಇದು ಅಂದ್ರೆ ಇದರ ಒಂದು ತಳವನ್ನ ಇದು ಬಿಡಬೇಕಲ್ವಾ. ಇದು ಫುಲ್ ಇದು ತಳವನ್ನ ಬಿಟ್ಟಾಗ ನಮಗೆ ಗಟ್ಟಿ ಬಂದು ನಮಗೆ ಕಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಪೀಸ್ ಬರಬೇಕಲ್ವಾ. ನಾವು ಇದೇ ತರ ಸ್ವಲ್ಪಕ್ಕೆ ಮಾಡಿದ್ರೆ ಇದು ಹಲ್ವಾ ಟೈಪ್ ಆಗ್ತದೆ ಸ್ಪೂನಿಂದ. ಇಷ್ಟಕ್ಕೆ ಬಿಟ್ರೆ ಇದು ಇನ್ನೊಂದು ಸ್ವಲ್ಪ ಮಾಡಿದ್ರೆ ಪೀಸ್ ಆದಾಗ ಪೀಸ್ ಟೈಪ್ ನಾವು ಯೂಸ್ ಮಾಡಬೇಕು. ಸೊ ಇದು ಕಂಪ್ಲೀಟ್ ಆಗಿ ತಳ ಬಿಡಬೇಕು. ಬಿಟ್ಟಾಗ ಅದನ್ನ ತಟ್ಟೆಗೆ ಹಾಕಿ ನಾವು ಪೀಸ್ ಮಾಡೋದು. ಯಾವ ಆಕಾರಕ್ಕೆ ಬೇಕೋ ಆ ತರ ಪೀಸ್ ಮಾಡ್ಕೊಂಡ್ರೆ ಮತ್ತೆ ಯಾವಾಗ ಬೇಕೋ ಆವಾಗ ಯಾವಾಗ ಬೇಕಾಗ ಅವಾಗ ತಿನ್ಬಹುದು. ಈಗಲೇ ತಿನ್ಬಹುದು, ಬಿಸಿ ಇರುವಾಗಲೇ. ಸ್ವಲ್ಪ ಡ್ರೈ ಆದ್ರೆ ಒಳ್ಳೆಯದು, ಬಿಸಿ ಬಿಸಿಗಿಂತ ಸ್ವಲ್ಪ ಇದನ್ನ ತಟ್ಟೆಗೆ ಹಾಕೋದು. ತುಪ್ಪ ಸವರ್ ಇರುವಂತಹ ಪ್ಲೇಟಿಗೆ ಶಿಫ್ಟ್ ಮಾಡೋದು. ಮಾಡಿ. ರೆಡಿ ಆಯ್ತು. ಇದು ಸ್ವಲ್ಪ ಆರಿದ ನಂತರ ಕಟ್ ಮಾಡಿ
ಆ ಪೀಸನ್ನು ನಾವು ಡ್ರೈ ಆಗಿ ಹಾಗೆ ಇಟ್ಕೊಳ್ಬಹುದು. ಆಗ್ಲೂ ಬಿಸಿ ಬಿಸಿಯಾಗಿ ಸವಿಬಹುದು. ಹಲ್ವಾ ಟೈಪ್ನು ಕೂಡ ಆಗ್ತದೆ, ಮತ್ತೆ ಪೀಸ್ ಕೂಡ ನಾವು ಮಾಡ್ಕೊಳ್ಬಹುದು. ಯಾವ ರೀತಿಯಿಂದನೂ ಕೂಡ ಇಟ್ಕೋಬಹುದು. ಇದು ತುಂಬಾ ದಿನದವರೆಗೆ ಬರ್ತದೆ. ಇದು ಇದರಲ್ಲಿ ನೀರಿನ ಅಂಶ ಇರೋದಿಲ್ಲಲ್ವಾ, ಹಾಗಾಗಿ ಇಟ್ಕೊಳ್ಬಹುದು. ಹೌದು, 15-20 ದಿನಗಳವರೆಗೆ ಇಟ್ಕೊಂಡು ನಾವು ಇದನ್ನ ಟೇಸ್ಟ್ ನೋಡ್ತಾ ಇರಬಹುದು. ಅಂಡ್ ಇವಾಗ ಮಾತ್ರ ನಮ್ಗೆ ಇನ್ನು ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗಬೇಕು. ಸೊ ಆ ಗ್ಯಾಪ್ ಅಲ್ಲಿ ತಣ್ಣಗಾಗ್ಲಿ ಆರಾಮ್ಸೆ, ಆನಂತರ ಲಾಸ್ಟಿಗೆ ಒಟ್ಟಿಗೆ ಸವಿಯೋಣ. ಓಕೆನಾ? ಎಸ್ ಮ್ಯಾಂಗೋ ಬರ್ಫಿ ರೆಡಿ ಮಾಡ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಮ್ಯಾಂಗೋ ಬರ್ಫಿ ರೆಡಿ ಆಗಿದೆ ಅಂಡ್ ತುಂಬಾ ಬಿಸಿ ಬಿಸಿ ಇದೆ ಅಂಡ್ ಸ್ವಲ್ಪ ತಣ್ಣಗಾಗ್ತಾ ಇರಲಿ ಅಷ್ಟರಲ್ಲಿ ಇದು ಹೇಗೆ ಮಾಡೋದು ಒಂದ್ಸರಿ ನೋಡ್ಕೊಂಬನ್ನಿ. ಮ್ಯಾಂಗೋ ಬರ್ಫಿ ತಯಾರಿಸುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 2 ಕಪ್ ಹಾಲು, 1 ಕಪ್ ಹುರಿದಿಟ್ಟ ರವೆ ಹಾಕಿ ಬೇಯಿಸಿ. ಅರ್ಧ ಬೆಂದ ನಂತರ 1 ಕಪ್ ಸಕ್ಕರೆ, 1 ಕಪ್ ಮಾವಿನ ಹಣ್ಣಿನ ರಸ, ತುಪ್ಪ ಹಾಗೂ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಉದುರಿಸಿ 1-2 ನಿಮಿಷ ಬೇಯಿಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ರುಚಿಕರ ಮ್ಯಾಂಗೋ ಬರ್ಫಿ ಸವಿಯಲು ಸಿದ್ಧ. ಬಿಸಿ ಬಿಸಿ ಆಗಿರುವಂತಹ ಮ್ಯಾಂಗೋ ಬರ್ಫಿನ ತಣ್ಣಗಾಗ್ಲಿಕ್ಕೇನೋ ಇಟ್ಟಿದೀವಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ, ಅದು ಟೇಸ್ಟಿ ಆಗಿರುತ್ತಾ ಅಥವಾ ಯಾವ ತರದ್ದು ಡಿಶ್ ಆಗಿರುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಬಟ್ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್. ಆಕ್ಚುಲಿ ಈ ಒಂದು ಸ್ವೀಟ್ ಮಾಡುವಾಗ ಇದಕ್ಕೆ ಯಾವುದೇ ಹಿಟ್ಟು ಮಿಕ್ಸ್ ಆಗಿರಬಾರ್ದು. ಇದು ಓನ್ಲಿ ಆ ಕಡಲೆಬೇಳೆ ಹಿಟ್ಟೇ ಇರಬೇಕು. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಪಾ ಕೋಟ್ಸ್. ಎನಿವೇಸ್ ವೀಕ್ಷಕರೇ, ಒನ್ಸಿಗೆ ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ನಮ್ಮ ಗೆಸ್ಟ್ ಅನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ತಿಳ್ಕೊಳ್ಳೋಣ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ. ಬನ್ನಿ. ಎಸ್ ಮೇಡಮ್, ಒನ್ಸ್ ಅಗೇನ್ ವೆಲ್ಕಮ್. ಅಂಡ್ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಮೈಸೂರು ಪಾಕನ ಮಾಡ್ತಾ ಇದ್ದೀನಿ. ಮೈಸೂರು ಪಾಕ್, ವಾವ್ ಅಂತ ಹೇಳಿದ್ರೆ ಇವತ್ತಿನ ಎಪಿಸೋಡ್ ಸ್ವೀಟ್ ಆಗಿರುತ್ತೆ. 2 ಸ್ವೀಟ್ ಡಿಶ್. ಅಂಡ್ ಅಡಿಗೆನ ಶುರು ಮಾಡೋದಾ? ಮೊದಲಿಗೆ ಸಕ್ಕರೆನ ನಾವು ಈಗ ಕರಗಿಸ್ಕೊಳ್ಳೋದು. ಈಗ ಸಕ್ಕರೆಯನ್ನ 1 ಗ್ಲಾಸ್ ನಾವು ಹಿಟ್ಟಿನಿಂದ ಮಾಡಬೇಕಾದ್ರೆ 2 ಗ್ಲಾಸ್ ನಮಗೆ ಮೆಜರ್ಮೆಂಟ್ ಸಕ್ಕರೆ ಬೇಕಾಗ್ತದೆ. ಓಕೆ, ಸೊ 2 ಗ್ಲಾಸ್ ಸಕ್ಕರೆ, 1 ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ಸಕ್ಕರೆಯನ್ನು ನಾವು ಸೇರಿಸಬೇಕು. ಮತ್ತೆ ಅದಕ್ಕೆ 2 ಗ್ಲಾಸ್ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇದು ಬೇಕಾಗ್ತದೆ, ಎಣ್ಣೆ ಕೂಡ ಬೇಕಾಗ್ತದೆ. ಓಕೆ, ಹಾ. ಈ ಸಕ್ಕರೆ ಫುಲ್ ಎಲ್ಲ ಕರಗಿದ ನಂತರ ಸ್ವಲ್ಪ ಪಾಕ ಬಂದ್ರೂ ಪರವಾಗಿಲ್ಲ, ಅಥವಾ ಅದು ಕರಗಿದ್ರೆ ಸಾಕು ನೀರಲ್ಲಿ. ಒಟ್ಟಿನಲ್ಲಿ ಸಕ್ಕರೆ ಕಾಣಬಾರ್ದು. ಆ ತರ ಅದೆಲ್ಲ ನೀರಿನಲ್ಲಿ ಮಿಕ್ಸ್ ಆಗಬೇಕು. ನಂತರ ನಾವು ಆ ಹಿಟ್ಟನ್ನ ಇದರಲ್ಲಿ ಹಾಕ್ತಾ ಇದು ಮಾಡಬೇಕು. ಒಂದು ಕಡೆಯಲ್ಲಿ ಎಣ್ಣೆ ನಮಗೆ ಕಾಯ್ತಾ ಇರಬೇಕು. ಅದು ಇದರಿಂದ ಸಾಕಾಗುತ್ತಲ್ವಾ? ಸಾಕಾಗುತ್ತೆ ನಮ್ಗೆ. ಆಕ್ಚುಲಿ ಇದರಿಂದ ಮೆಜರ್ಮೆಂಟ್ 2 ಬೇಕಾಗುತ್ತೆ. ನಾವು ಅಂದಾಜ್ ಹಾಕೊಂಡ್ರು ಕೂಡ ಉಳಿಯುತ್ತೆ. ಅದು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಗೇನು ಹಾಕಬಹುದು. ಅಂದಾಜ್ ಇದರಿಂದ 2 ಆಗುವಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತಹ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾಗುತ್ತಾ? ಎಸ್. ಸೊ ಮೆಜರ್ಮೆಂಟ್ ಪ್ರಕಾರ 1 ಲೋಟ, 2 ಲೋಟ ಕಡಲೆಬೇಳೆ ಪೌಡರ್, 2 ಸಕ್ಕರೆ, 2 ಎಣ್ಣೆ ಅಷ್ಟು ಬೇಕಾಗ್ತದೆ. ಸೊ ಸಿಂಪಲ್, ಜಾಸ್ತಿ ಏನು ಐಟಮ್ಸ್ ಎಲ್ಲ ಬೇಕಂತಿಲ್ಲ. ಸಿಂಪಲ್ ಆಗಿ ಸ್ವೀಟ್ ಡಿಶ್ ನ ರೆಡಿ ಮಾಡಬಹುದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಐಟಮ್ಸ್ ಕಡಿಮೆ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಓಕೆ, ಈಗ ಇದು ಸಕ್ಕರೆ ಕರಗುತ್ತಲ್ವಾ? ಓಕೆ, ಈಗ ನಾವು ನಿಧಾನಕ್ಕೆ ಇದನ್ನ ಹಾಕಿ ಇದೆಲ್ಲ ಮಿಕ್ಸ್ ಆಗಬೇಕು. ಎಣ್ಣೆ ತುಂಬಾ ಕಾದಿರಬೇಕು. ಅದನ್ನ ಇದೆಲ್ಲ ಮಿಕ್ಸ್ ಆದ ನಂತರ ನಾವು
ಎಣ್ಣೆನ ಹಾಕ್ತಾ ಬರಬೇಕು. ಓಕೆ. ಸೊ ಇವಾಗ ಸಕ್ಕರೆ ಪಾಕಕ್ಕೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಓಕೆ. ಯಾವ ಹಿಟ್ಟಿದು? ಇದು ಕಡಲೆಬೇಳೆ ಪೌಡರ್. ಎಸ್, ಕಡಲೆಬೇಳೆ ಹಿಟ್ಟು, ಕಡಲೆಬೇಳೆ ಪೌಡರ್. ಆ್ಯಕ್ಚುಲಿ ಈ ಒಂದು ಸ್ವೀಟ್ ಮಾಡುವಾಗ ಇದಕ್ಕೆ ಯಾವುದೇ ಹಿಟ್ಟು ಮಿಕ್ಸ್ ಆಗಿರಬಾರ್ದು. ಇದು ಓನ್ಲಿ ಆ ಕಡಲೆಬೇಳೆ ಹಿಟ್ಟೇ ಇರಬೇಕು. ಏನಾದರೂ ಸ್ವಲ್ಪ ಇದು ಇದ್ರೆ ಅದು ಮಾಡುವಾಗಲೂ ಕೂಡ ಮಿಸ್ಟೇಕ್ ಆಗ್ತದೆ, ಬೇರೆ ಹಿಟ್ಟು ಮಿಕ್ಸ್ ಆಗಿದ್ರೆ. ಅದಕ್ಕೆ ಅದು ಸಪ್ರೇಟ್ ಅನ್ನೇ ನಾವು ಅದನ್ನ ಇದು ಮಾಡಿ ಇಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿ. ಸೊ ಇವಾಗ ಕಡಲೆಬೇಳೆ ಹಿಟ್ಟು ಬದಲು ಬೇರೆ ಹಿಟ್ಟನ್ನ ಹಾಕಿ ಅದರಲ್ಲೇ ಮಾಡೋಕೆ ಆಗಲ್ಲ? ಅದು ಇಲ್ಲ, ಅದು ಮೈಸೂರು ಪಾಕ್ ಅಲ್ಲ, ಅದು ಬೇರೆ ಅಂದ್ರೆ ಅದು ಬೇರೆ ಟೈಪ್ ಆಗುತ್ತೆ. ಮಿಕ್ಸ್ ಹಿಟ್ಟುಗಳ ಬೇರೆ ಐಟಮ್ ಅನ್ನ ಮಾಡಬಹುದು. ಮಿಕ್ಸ್ ಎಲ್ಲಾ ಹಿಟ್ಟುಗಳದ್ದು ಲಾಡು ಮಾಡಬಹುದು ನಾವು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕಾಗುತ್ತೆ? ಸಾಕಾಗುತ್ತಾ ಇವಾಗಕ್ಕೆ? ಸ್ವಲ್ಪ ಅದು ಒಳಗಡೆ ಹೋದ ನಂತರ ಮತ್ತೆ ನಾವು ಹಾಕ್ತಾ ಇರಬೇಕು. ಬೇಕು, ಇನ್ನು ಎಣ್ಣೆ ಬೇಕು. ಓಕೆ. ಸೊ ಎಲ್ಲಾನು ಒಂದೇ ಸಾರಿ ಹಾಕಕ್ಕಾಗಲ್ಲ, ಅದು ಒಳಗೆ ಹೇಗೆ ತಗೊಳ್ತದೆ ಹಾಗಾಗಿ ನೋಡ್ತಾ ನೋಡ್ತಾ ನಾವು ಹಾಕ್ಬೇಕು. ಹಾಕ್ಬಿಡ್ಲಾ? ಫೈನಲ್ ಇದು ಹಾಕ್ಬಿಡಿ. ಈಗ ನಾವು ತೆಗಿಬಹುದು. ಈಗ ರೆಡಿ ಆಯಿತು. ಇದನ್ನು ನಾವು ತಟ್ಟೆಗೆ ಹಾಕೋದು. ಸೊ ಇವಾಗ ಮೈಸೂರು ಪಾಕ್ ರೆಡಿ ಆಯಿತು. ಓಕೆ. ಸೊ ಇದಕ್ಕೆ ತುಪ್ಪ ಸೇರಿಸಲಿಕ್ಕಿದೆಯಾ? ಇಲ್ಲ, ಹಾಗೆ ಹಾಕೋದು. ಸೊ ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ. ಸೊ ಶಿಫ್ಟ್ ಮಾಡೋದು ಇನ್ನೊಂದು ಪ್ಲೇಟಿಗೆ. ಇದು ಕೂಡ ತಣ್ಣಗಾದ ನಂತರ ಕಟ್ ಮಾಡಿ. ಹೌದು. ಇದು ಇಡುವಂತಹ ಚಾನ್ಸಸ್ ಇದೆಯಾ? ಎಷ್ಟು ದಿವಸ? ಇದು 1-2 ನಿಮಿಷದಲ್ಲಿ ಕಟ್ ಮಾಡಬಹುದು ಇದನ್ನ. ಓಕೆ. ಇದು ಅಕಸ್ಮಾತ್ ಎಣ್ಣೆ ಸ್ವಲ್ಪ ಇದು ಆಗಿದ್ರೂ ನಾವು ತೆಗಿಲಿಕ್ಕೂ ಉಂಟು. ಸ್ವಲ್ಪ ಅಕಸ್ಮಾತ್ ಇದಾಗಿದ್ರೆ ಸೈಡಿಂದ ನಾವು ತೆಗೆದ್ಬಿಟ್ಟು ಎಣ್ಣೆ ಹೊಸ ಬೇಡ ಅಂದ್ರೆ ಆಮೇಲೆ ನಾವು ಕಟ್ ಮಾಡಬಹುದು 2 ನಿಮಿಷದಲ್ಲಿ. ಅಲ್ಲ, ಈ ಸ್ವೀಟ್ ಅನ್ನ ನಾವು ಇಷ್ಟು ದಿವಸ ಇಡಬಹುದು ಇವಾಗ ಆಗ್ಲೇ? ಇದಂತೂ ಇಡಬಹುದು, ತುಂಬಾ ದಿನ ಇಡಬಹುದು. ಯಾಕಂದ್ರೆ ಇದರಲ್ಲೂ ನೀರಿನ ಅಂಶ ಇಲ್ಲಲ್ವಾ, ಅದು ತುಂಬಾ ದಿನ ಇಡ್ಲಿಕ್ಕೆ ಉಂಟು. ಇದು ಅದು ಕೂಡ ಬರ್ತದೆ. ಈಗ ಮೈಸೂರು ಪಾಕ್ ರೆಡಿ ಆಯ್ತಲ್ವಾ? ಇದನ್ನ ನಾವೀಗ ನಮ್ಗೆ ಯಾವ ಆಕಾರ ಬೇಕು ಅದಕ್ಕೆ ನಾವು ಒಂದು ಇದೆ ತಟ್ಟೆಗೆ ಹಾಕಿ ಒಂದು 10 ನಿಮಿಷದ ಒಳಗಡೆನೆ ಇದನ್ನ ಪೀಸ್ ಮಾಡ್ಬೇಕು. ನಂತರ ನಾವು ಲೇಟ್ ಮಾಡಿದಾಗ ಅದು ಪೀಸಸ್ ಏನಾಗ್ತದೆ, ಗಟ್ಟಿ ಆಗುತ್ತೆ, ಕ್ಲಿಯರ್ ಬರಲ್ಲ ಅಂತ. ಅದಕ್ಕೆ ನಾವು ಕಟ್ ಮಾಡಿಕೊಂಡು ಅದನ್ನು ನಾವು ಪೀಸನ್ನ ತಕ್ಕೊಳ್ಬಹುದು. ಓಕೆ. ಸೊ ಜಾಸ್ತಿ ಹೊತ್ತು ಇಡೋಂಗಿಲ್ಲ, ಪ್ಲೇಟಿಗೆ ಶಿಫ್ಟ್ ಮಾಡಿದ ಇಮಿಡಿಯೇಟ್ ಕಟ್ ಮಾಡಬೇಕು. ತೆಗೆಯೋದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಓಕೆ. ಕಟಿಂಗ್ ಮಾತ್ರ ಕರೆಕ್ಟ್ ಆಗಿ ಮಾಡಬೇಕಾಗ್ತದೆ. ಓಕೆ. ಇವಾಗ ಮೈಸೂರು ಪಾಕ್ ಪರಿಮಳ ಬರ್ತಾ ಇದೆ. ಎಸ್. ತಗೊಳ್ಳಿ, ಮೈಸೂರು ಪಾಕ್ ರೆಡಿ ಆಯ್ತು. ಈಗ ಟೇಸ್ಟ್ ನೋಡಿ. ಇದು ಕೂಡ ಪರಮಾತ್ಮ ಶಿವತಂದೆಯ ಸ್ಮೃತಿಯಲ್ಲಿನೇ ಮಾಡಿರುವಂತದ್ದು. ಎಲ್ಲರಿಗೂ ಕೂಡ ಇದು ಬಹಳಷ್ಟು ಟೇಸ್ಟ್ ಅನಿಸ್ತದೆ. ಈಗ ಖಂಡಿತ. ಯೂಶುವಲಿ ಮೈಸೂರು ಪಾಕ್ ನಾವು ಹೊರಗಡೆಯಿಂದ ತಂದು ತಿಂತೀವಿ, ಅದು ಟೇಸ್ಟ್ ಆಗಿರುತ್ತೆ. ಬಟ್ ಇದು ಅದಕ್ಕಿಂತ ಡಬಲ್ ಟೇಸ್ಟ್. ಯಾಕಂದ್ರೆ ಅದರಲ್ಲಿ ನಮ್ಮೆಲ್ಲರ ತಂದೆಯಾದಂತ ಪರಮಪಿತ ಪರಮಾತ್ಮನ ನೆನಪಿದೆ, ಅದನ್ನ ಹಾಕಿಯೇ ಮಾಡಿರುವಂತದ್ದು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಎಲ್ಲರೂ ಏನೇ ಮಾಡುವಾಗ್ಲೂ, ಸಿಹಿ ಅಷ್ಟೇ ಅಲ್ಲ, ಏನೇ ನೀವು ಅಡಿಗೆ ಮಾಡುವಾಗ್ಲೂ ಕೂಡ ಪರಮಾತ್ಮನ ನೆನಪಿನಲ್ಲಿ ಮಾಡಬೇಕು. ಮತ್ತು ಸ್ವೀಕಾರ ಮಾಡುವಾಗ್ಲೂ ಕೂಡ ಎಲ್ಲರೂ ಪರಮಾತ್ಮ ತಂದೆಯನ್ನ ನೆನಪು ಮಾಡಿಯೇ ಸ್ವೀಕಾರ ಮಾಡೋದ್ರಿಂದ ಟೇಸ್ಟು ಇರ್ತದೆ, ಜೊತೆಗೆ ನಮಗೆ ಎನರ್ಜಿ, ಆತ್ಮಕ್ಕೆ ನಮಗೆ ಒಂದು ಎನರ್ಜಿ ಕೂಡ ಸಿಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಸ್ವೀಟ್ ರೆಡಿ ಆಗಿದೆ, ಮೈಸೂರು ಪಾಕ್. ಅಂಡ್ ಡೆಫಿನೆಟ್ಲಿ ಇದನ್ನ ಮನೆಯಲ್ಲೇ ನೀವು ಟ್ರೈ ಮಾಡಬಹುದು. ಸಿಂಪಲ್ ಆಗಿರುವಂತಹ, ಸೂಪರ್ ಆಗಿರುವಂತಹ, ಸ್ವೀಟ್ ಆಗಿರುವಂತಹ ಡಿಶ್. ಅಂಡ್ ಮೈಸೂರು ಪಾಕ್ ಹೇಗೆ ಮಾಡೋದು ಒಂದ್ಸರಿ ನೋಡ್ಕೊಂಬನ್ನಿ.
ಮೈಸೂರು ಪಾಕ್ ತಯಾರಿಸೋ ವಿಧಾನ. ಮೊದಲು 2 ಕಪ್ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಕುದಿಸಿ. ಸಕ್ಕರೆ ಕರಗಿದ ನಂತರ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸುತ್ತಾ ಬಿಸಿ ಮಾಡಿದ 2 ಕಪ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಮಧ್ಯ ಮಧ್ಯದಲ್ಲಿ ಸೇರಿಸುತ್ತಾ ಕೈ ಬಿಡದೆ ತಿರುಗುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಬಳಿಕ ತಟ್ಟೆಗೆ ಹಾಕಿ 1-2 ನಿಮಿಷ ಬಿಟ್ಟು ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ಸ್ವಾದಿಷ್ಟ ಮೈಸೂರು ಪಾಕ್ ರೆಡಿ. ಎರಡು ಸೂಪರ್ ರೆಸಿಪಿ, ಸ್ವೀಟ್ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ನನಗಂತೂ ತುಂಬಾನೇ ಖುಷಿಯಾಗಿದೆ. ರೆಸಿಪಿ ಮಾಡುವಂತಹ ಕಲಿಸ್ಕೊಟ್ಟಂತಹ ವಿಧಾನ ಪ್ರತಿಯೊಂದು ಖುಷಿಯಾಗಿದೆ. ಇವಾಗ ಟೇಸ್ಟ್ ಮಾಡುವಂತಹ ಸಮಯ. ಟೇಸ್ಟ್ ಮಾಡೋಣ. ನೀವು ತಗೊಳ್ಳಿ, ಟೇಸ್ಟ್ ಮಾಡಿ. ಮೊದಲಿಗೆ ಮ್ಯಾಂಗೋ ಬರ್ಫಿ. ಓಕೆ, ತುಂಬಾನೇ ಸ್ವೀಟ್ ಆಗಿದೆ. ಮ್ಯಾಂಗೋ ಫ್ಲೇವರ್ ಸಿಗ್ತಾ ಇದೆ. ಇವಾಗ ಮ್ಯಾಂಗೋ ಹಣ್ಣು ತಿಂದಷ್ಟೇ ಖುಷಿ ಆಗ್ತಾ ಇದೆ. ಅಷ್ಟೊಂದು ಸೂಪರ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ. ಅಂಡ್ ಮೈಸೂರು ಪಾಕ್ ಟೇಸ್ಟ್ ಮಾಡಲಾ? ಓಕೆ, ಇದು ಅಂತೂ ಡಬಲ್ ಸೂಪರ್. ಅದಕ್ಕಿಂತ ಇದು ಸೂಪರ್ ಆಗಿದೆ. ಬಟ್ 2 ರೆಸಿಪಿ ಕೂಡ ಫಸ್ಟ್ ಕ್ಲಾಸ್. ಅಂಡ್ 2 ಸ್ವೀಟ್ ಅಂತೂ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನು ಬೇಕರಿಗೆಲ್ಲ ಹೋಗುವಂತ ಸೀನೆ ಇಲ್ಲ, ಮನೆಯಲ್ಲೇ ಮಾಡುವಂಥದ್ದು ಈ ತರದ್ದು. ತುಂಬಾನೇ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು? ನಮಗೂ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ನಾವು ಅಲ್ಲಿನೇ ಮಾಡ್ತಾ ಇದ್ವಲ್ವಾ, ಅಷ್ಟೇ ನಾವು ಅಷ್ಟು ಜನರಷ್ಟೇ ಮಾಡ್ತಾ ಇದ್ವಿ. ಈಗ ನಮ್ಮದೇ ಆದಂತ ವಿಧಾನದಿಂದ ಜೊತೆಗೆ ಹೇಳಿದೆ ನಾನು, ನಮ್ಮಲ್ಲಿ ಅದರಲ್ಲಿ ಇನ್ನೊಂದು ಹಾಕ್ತೇವೆ ನಾವು, ಈಶ್ವರನ ನೆನಪು ಅಂತ ಹೇಳಿದೆ. ಹಾಗಾಗಿ ಈಗ ನಾವಷ್ಟೇ ಅಲ್ಲಿರೋರು ಈಶ್ವರನ ಬಗ್ಗೆ ತಿಳ್ಕೊಂಡು ನಾವಷ್ಟೇ ಊಟ ಮಾಡೋದಕ್ಕಿಂತ ನಾವು ಇಡೀ ನಮ್ಮ ಪರಿವಾರ ಅಥವಾ ಸ್ವಯಂ ಭಗವಂತನ ಮಕ್ಕಳು ಎಲ್ಲರೂ ಕೂಡ ಆಗಿದ್ದೇವೆ. ಮನೆ ಮನೆಯಲ್ಲೂ ಕೂಡ ಪರಮಪಿತ ಪರಮಾತ್ಮ ಶಿವ ತಂದೆಯ ನೆನಪು ಮಾಡಿ ಎಲ್ಲರೂ ಮಾಡುವಂತ ಭಾಗ್ಯ ಅವರಿಗೂ ಸಿಗಲಿ. ಪರಮಾತ್ಮನಿಗೆ ಮೊದಲು ನಾವು ನೈವೇದ್ಯವನ್ನ ಇಟ್ಟು ನಂತರ ನಾವೆಲ್ಲ ಸ್ವೀಕಾರ ಮಾಡೋದ್ರಿಂದ ಅದರಿಂದ ಶಕ್ತಿ ಸಿಗ್ತದೆ, ಜೊತೆಗೆ ಅವನನ್ನ ನೆನಪು ಮಾಡಿದ ಹಾಗೇನೂ ಕೂಡ ಆಗ್ತದೆ. ಹಾಗಾಗಿ ನನಗೆ ತುಂಬಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಬಹಳಷ್ಟು ನನಗೆ ಖುಷಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮಗೆ, ಈ ಒಂದು ಇನ್ಸ್ಟಿಟ್ಯೂಟ್ಗೆ ನಾನು ವೈಯಕ್ತಿಕವಾಗಿ ಮತ್ತು ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇಲ್ಲಿರುವಂಥ ತಮಗೆ ಹಾಗೂ ಇಲ್ಲಿ ಯಾರೆಲ್ಲ ಇದ್ದೀರ ಅವರಿಗೆಲ್ಲ ನಾನು ಸದಾ ಕಾಲಕ್ಕೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂದರೆ ಯಾರಿಗಷ್ಟೇ ಅಲ್ಲ, ಅದು ಎಲ್ಲದೂ ಕೂಡ ನಿಮ್ಮದೇ ಮನೆ, ನಿಮ್ಮ ತಂದೆಯ ಮನೆ. ಹಾಗಾಗಿ ಸದಾ ಕಾಲಕ್ಕೂ ನಾನು ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಧನ್ಯವಾದಗಳಮ್ಮ. ಅಂಡ್ ಖಂಡಿತ ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಅಂಡ್ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ನನ್ಗೆ ಮಾತ್ರ ಅಲ್ಲ, ನಮ್ಗೆ ಮಾತ್ರ ಅಲ್ಲ, ಇಡೀ ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದರ ಜೊತೆಗೆ ಸ್ವೀಟ್ ಆಗಿರುವಂತಹ 2 ರೆಸಿಪಿ ಕೂಡ ಹೇಳ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮ್ಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ತಾವೆಲ್ಲ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಯೂಶುವಲಿ ನಾವು ಬೇಕರಿಯಿಂದ ಸ್ವೀಟ್ಸ್ ಅನ್ನೆಲ್ಲ ತರ್ತೀವಿ ಅಂಡ್ ಅದ್ರಲ್ಲಿ ನೋಡಿದಾಗ ಅಯ್ಯೋ ಇದಕ್ಕೆ ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ, ಎಷ್ಟು ಕಷ್ಟ ಇರುತ್ತೆ ಅಂತೆಲ್ಲ ಅನ್ಕೊಂಡಿದೀವಿ. ಬಟ್ ಇಲ್ಲಿ ಮಾಡಿದಾಗ ನೋಡಿ ಎಷ್ಟು ಸಿಂಪಲ್ ಆಗಿ, ಜಾಸ್ತಿ ಏನು ಐಟಮು ಬೇಕಂತೆಲ್ಲ, ಸಿಂಪಲ್ ಆಗಿ 2-3 ಐಟಮ್ ಇದ್ರೆ ಮೈಸೂರು ಪಾಕ್ ಅಂತೂ ತಯಾರಾಗುತ್ತೆ. ಅದರ ಜೊತೆಗೆ ಬರ್ಫಿ ಮತ್ತಷ್ಟು ಸೂಪರ್ ಆಗಿದೆ. ಸೊ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಅಂತೂ ಸ್ವೀಟ್ ಆಗಿತ್ತು, ಸೂಪರ್ ಆಗಿತ್ತು. ಸದ್ಯಕ್ಕೆ ಇವತ್ತಿನ ಈ ಒಂದು ಎಪಿಸೋಡ್ ನ ಮುಗಿಸ್ತಾ ಇದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್.
ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಶುದ್ಧ ರುಚಿಕರ ಆರೋಗ್ಯಕರ.